ಮಂಗಳೂರು ನಗರ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಯುವ ಮುಂದಾಳು ಅಪ್ರತಿಮ ಸಂಘಟಕ ಶ್ರೀ ವೇದವ್ಯಾಸ ಕಾಮತ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಪ್ರಚಾರದ ಗಡಿಬಿಡಿಯಲ್ಲಿದ್ದ ಅವರನ್ನು ನಮ್ಮ ಟಿವಿ ಮಾತಿಗೆ ಕರೆದಾಗ ಡಿ ವೇದವ್ಯಾಸ ಕಾಮತ್ ಅವರು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಈ ಬಾರಿ ಬಿಜೆಪಿ ನಿಮ್ಮನ್ನು ಅಭ್ಯರ್ಥಿಯನ್ನಾಗಿ ಮಾಡಿದೆ. ಮಂಗಳೂರು ನಗರ ದಕ್ಷಿಣದಿಂದ ಕಣಕ್ಕೆ ಇಳಿಸ್ತಾ ಇದೆ. ಈ ಬಗ್ಗೆ ನೀವು ಏನು ಹೇಳುತ್ತೀರಿ? ರಾಜಕೀಯಕ್ಕೆ ಒಂದು ಕಳೆದ ಬಾಲ್ಯದಿಂದಲೇ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಟ್ಟು ಸ್ವಯಂ ಸೇವಕನಾಗಿ ನಾನು ದುಡಿತಾ ಇದ್ದೆ. ಆದರೆ ಒಟ್ಟು ವಿಷಯಗಳಲ್ಲಿ ನಾವು ಅರಿತಾಗ ನನಗೆ ಕೂಡ ಒಂದು ದಿವಸಕ್ಕೆ ಇವತ್ತಿನ ದಿವಸಕ್ಕೆ ನನಗೆ ವಿಶ್ವಾಸ ಇರಲಿಲ್ಲ. ನಾನೊಂದು ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗ್ತೇನೆ, ಇಲ್ಲ ನಾನೊಂದು ಪಾರ್ಟಿಯ ಅಧ್ಯಕ್ಷನಾಗ್ತೇನೆ, ಅಲ್ಲ ಈಗ ಅಭ್ಯರ್ಥಿ ಆಗ್ತೇನೆ ಅಂತ ಹೇಳೋದು ನನಗೆ ಗೊತ್ತಿರಲಿಲ್ಲ. ಆದರೆ ಏನು ಪಾರ್ಟಿಯ ಕಡೆಯಿಂದ ನಿಸ್ವಾರ್ಥವಾಗಿ ಕೆಲಸ ಮಾಡಿದ ಒಂದು ಕಾರ್ಯಕರ್ತ ಅದನ್ನು ಗುರುತಿಸಿ ಇವತ್ತು ವಿಶ್ವಾಸದಲ್ಲಿ ನಾನು ಹೇಳ್ತೇನೆ, ಇವತ್ತಿನ ತನಕ ಯಾವುದೇ ಒಂದು ಕಾರ್ಯಕರ್ತರನ್ನು ಗುರುತಿಸಿ ಆ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ಅದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ನಿದರ್ಶನ ವೇದವ್ಯಾಸ ಕಾಮತ್. ನಾನು 100ಕ್ಕೆ 100 ಹೇಳ್ತೇನೆ, ಈ ರೀತಿಯ ಕಾರ್ಯಕರ್ತರನ್ನು ಗುರುತಿಸ್ಕೊಂಡು ಅವರಿಗೆ ಎತ್ತರ ಮಟ್ಟಕ್ಕೆ ಬೆಳೆಸುವಂಥ ಕೆಲಸ ಪಾರ್ಟಿಯಲ್ಲಿ ಆಗ್ತದೆ. ಅದೇ ಕಾರಣದಿಂದಾಗಿ ಇವತ್ತು ವೇದವ್ಯಾಸ ಕಾಮತ್ರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವ ನಾಯಕ ಅಂತ ಹೇಳೋ ದೃಷ್ಟಿಯಲ್ಲಿ ಪಾರ್ಟಿ ಅದನ್ನು ಕಂಡುಕೊಂಡು ಯುವಕನಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆ, ಯುವಕನಿಗೆ ಕೆಲಸ ಮಾಡಲಿಕ್ಕೆ ಅವರು ಸಮಯ ಕೊಡಲಿಕ್ಕೆ ಅವಕಾಶಗಳಿದೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅವನ ಹತ್ರ ವ್ಯವಸ್ಥಿತವಾಗಿ ಒಂದು ಪಕ್ಷದ ವ್ಯವಸ್ಥೆಗಳಲ್ಲಿ ಅವನ ಹತ್ರ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಹೆಚ್ಚಿನ ಕಡೆಯಲ್ಲಿ ನರೇಂದ್ರ ಮೋದಿ ಯುವಕರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿ ಆಯ್ಕೆಯಾದಲ್ಲಿ ನಿಮ್ಮ ಕನಸು ಅಥವಾ ಗುರಿ ಏನಿರುತ್ತೆ? ಸತ್ಯವಾಗಿ ಹೇಳಬೇಕು ಅಂತೇಳಿ ಆದರೆ ನೀವು ಗುರಿಯನ್ನು ಕೇಳುವಾಗ ಸ್ವಲ್ಪ ಅದರ ಹಿನ್ನೆಲೆಗಳನ್ನು ಹೇಳಬೇಕಾದ ಜವಾಬ್ದಾರಿ ನನಗೆ ಬರ್ತದೆ. ಕಳೆದ ಒಂದು 5 ವರ್ಷದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸರ್ಕಾರ ಯಡಿಯೂರಪ್ಪರ ನೇತೃತ್ವದಲ್ಲಿ ಇದ್ದಾಗ ಇಡೀ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳುವಂಥದ್ದು ಆದ ನಂತರ 1983 ನಂತರ ಮಂಗಳೂರು ಮಹಾನಗರ ಪಾಲಿಕೆ ಆಗಿದೆ. ಅಲ್ಲಿಂದ ಇವತ್ತಿನ ತನಕ ಯಾವುದೇ ಒಂದು ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಇದ್ದಂಥ ಪಕ್ಷ ಮಂಗಳೂರು ಮಹಾನಗರ ಪಾಲಿಕೆಗೆ ಅಷ್ಟೊಂದು ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟಿಲ್ಲ. ಅದು ಕೊಟ್ಟಿದೆ ಯಾವುದಾದರೆ ಯಡಿಯೂರಪ್ಪರ ಸರ್ಕಾರ 200 ಕೋಟಿ ರೂಪಾಯಿ 200 crores ಕೊಟ್ಟಿದ್ದಾರೆ. ಅದರ ನಂತರ ಸಹಜವಾಗಿ ಕೆಲಸಗಳಾಗ್ತಾ ನಮ್ಮ ಒಟ್ಟು ಅರ್ಧದಷ್ಟು ಕೆಲಸಗಳು 120 ಕೋಟಿಯಷ್ಟು ಕೆಲಸಗಳು ಆಗ್ತಾ ಇರುವಾಗ ಚುನಾವಣೆ ಬಂತು. ಚುನಾವಣೆ ನಂತರ ಭಾರತೀಯ ಜನತಾ ಪಾರ್ಟಿ ಸೋತು ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಆ ಉಳಿಕೆ ಹಣವನ್ನು ಏನು ಅದನ್ನೆಲ್ಲ ನಂತರ ಬಂದಂಥ ಶಾಸಕರುಗಳು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಸಹಜವಾಗಿ ಅವರು ಶಾಸಕರಾದವರಿಗೆ ಅದರ ಲಾಭ ಯೋಗಗಳು ಸಿಗ್ತದೆ. ಅದು ತಪ್ಪಂತ ನಾನು ಹೇಳೋದಿಲ್ಲ, ಯಾವ ಸಹಜವಾಗಿ ಸಿಗ್ತದೆ. ಆದರೆ ಈ ರೀತಿ ಒಟ್ಟಾಗಿ ಬರುವಾಗ ಇವತ್ತು ಮಂಗಳೂರಿನ ಜನತೆಗೆ ಇರುವಂಥ ಬಹಳ ಸಮಸ್ಯೆಗಳಿದೆ. ನಾನು ಶಾಸಕನಾಗಿ ನಾನು ಆಯ್ಕೆ ಆದಾಗ ನಾನು ನನ್ನದೊಂದು ಮನಸ್ಸಿನಲ್ಲಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು ಉರ್ವ ಸ್ಟೋರ್ನಲ್ಲಿರುವ ಅಂಬೇಡ್ಕರ್ ಭವನದ ಕೆಲಸಗಳು ನಮ್ಮ ಅವಧಿಯಲ್ಲಿ ಪ್ರಾರಂಭವಾದದ್ದು ನಿಲ್ಲಿಸಿದ್ದಾರೆ. ನಿಂತು ಹೋಗಿದೆ, ಕೆಲಸ ಇಲ್ಲ. ಹಣ ಏನು ಅನುದಾನ ಬರಬೇಕಿತ್ತು, ಅನುದಾನ ಬಂದಿಲ್ಲ. ಅರ್ಧದಷ್ಟು ಕೆಲಸ ಆಗಿ ನಿಂತಿದೆ. ಆ ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟವರು. ಅಂಬೇಡ್ಕರ್ ಅಂತ ಸಂವಿಧಾನ ಕೊಟ್ಟಂಥ ಒಂದು ವ್ಯಕ್ತಿಯ ಹೆಸರಿನಲ್ಲಿ ನೀವು ಒಂದು ಸಭಾಭವನ ಮಾಡ್ತೀರಿ, ಆ ಸಭಾಭವನದ ಕೆಲಸ ಪೂರ್ಣವಾಗಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ವ್ಯಕ್ತಿ ಒಂದು ಶಾಲೆಯಲ್ಲಿ ಕಲಿತು ಒಂದು ಬಹಳಷ್ಟು ಸರ್ಕಾರಿ ಅಧಿಕಾರಿಯಾಗಿ ಕಾರ್ನಲ್ಲಿ ಓಡಾಡಿದರೆ ಆ ಕಾರ್ನಲ್ಲಿ ಓಡಾಡುವಾಗ ಅವರ ಧೂಳು ನನ್ನ ಹಣೆಗೆ ತಾಗಿದರೆ ನಾನು ನನ್ನ ಜೀವನ ಸಾರ್ಥಕತೆಯನ್ನು ಪಡಿತೀನಿ ಅಂತ ಹೇಳುವಂಥ ಕುದ್ಮಲ್ ರಂಗರಾವ್ ಅವರು. ಹಾಗಿರುವಾಗ ಅವರ ಏನು ಇಲ್ಲಿ ಸ್ಮಾರಕ ಇದೆ, ಆ ಸ್ಮಾರಕಕ್ಕೆ ಹೋಗಬೇಕು ಅಂತೇಳಿ ಆದರೆ ಅಲ್ಲಿ ಗಿಡ ಗುಡ್ಡ ಇದು ಒಟ್ಟು ಮಣ್ಣು ಅಲ್ಲಿ ಬಾಟ್ಲಿಗಳು ಅದು ಇದು ಬಿದ್ದಿದೆ. ಆ ಸ್ಮಾರಕವನ್ನು ಟೋಟಲ್ ರಿನೋವೇಷನ್ ಮಾಡಿ ಅದನ್ನು ಟೋಟಲ್ ಆಗಿ ನಾವೊಂದು ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಬರುವಂಥ, ಯಾಕಂದರೆ ಬೇರೆ 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 ದೂರದ ಕಡೆಯಿಂದ ಬರ್ತಾರೆ. ಪ್ರವಾಸೋದ್ಯಮ ಅವರು ಈ ಒಂದು ಜನತೆಗೆ ಕೊಟ್ಟಂಥ ಕೊಡುಗೆಗಳನ್ನು ಗಮನಿಸಿ ಅದನ್ನು ಪ್ರವಾಸೋದ್ಯಮ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅದನ್ನೊಂದು ಕಲ್ಪನೆ ಇದೆ. ಅದರೊಟ್ಟಿಗೆ ಹಲವಾರು ಕಲ್ಪನೆಗಳಿದೆ. ನಾನು ಹೇಳ್ತೇನೆ, ಇವತ್ತು ಮಂಗಳೂರಿನಿಗೆ ಜೀವಂತವಾಗಿರುವಂಥ ಸಮಸ್ಯೆಗಳು ಮಳೆಗಾಲದಲ್ಲಿ ನನ್ನ ಮಂಗಳೂರು ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಟ್ಟಂಥದ್ದೇ ಎಲ್ಲ ನನ್ನ ವಾರ್ಡುಗಳು. ಮಳೆಗಾಲದಲ್ಲಿ ನೀರಿನ ಅಭಾವ ಇದೆ. 20 ರಿಂದ 23 ವಾರ್ಡಿಗೆ ಮಳೆಗಾಲದಲ್ಲಿ ನೀರಿನ ಸಮಸ್ಯೆಗಳಿದೆ.
ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು? ಕುಡ್ಸೆಂಪ್ನ ಅಧಿಕಾರಿಯಾಗಿ ಅದರ ಡೈರೆಕ್ಟ್ರಾಗಿ ಈಗಿನ ಶಾಸಕರು JR ಒಬ್ಬರು ಅವತ್ತು ಕುಡ್ಸೆಂಪ್ನ ಅಧಿಕಾರಿಯಾಗಿದ್ದರು. ಎಲ್ಲ ನೀರಿನ ಜೋಡಣೆ, ಡ್ರೈನೇಜ್ನ ಜೋಡಣೆಗಳನ್ನು ಮಾಡಿದರು. ಆದರೆ ಡ್ರೈನೇಜ್ನ ಜೋಡಣೆ ಆಗಿ ಅದನ್ನು ಲಿಂಕ್ ಕೊಡುವ ಸಂದರ್ಭದಲ್ಲಿ ಆ ಮಿಸ್ಲಿಂಕ್ ಆಗಿ ಎಲ್ಲ ಡ್ರೈನೇಜ್ನ ಮಿಸ್ಲಿಂಕ್ ಆಗಿ ಒಡೆದು ಹೋಗಿ ಎಲ್ಲ ಡ್ರೈನೇಜ್ಗಳು ಬಾವಿಗಳು ಹೋಗಿ ಬಾವಿಗಳು ಎಲ್ಲ ಮಂಗಳೂರಿನ ಪ್ರದೇಶದಲ್ಲಿ ಬಾವಿಗಳು ಹಾಳಾಯಿತು. ನಾನು ಒಂದು ಕೇಳ್ತೇನೆ, ನನ್ನ ಹತ್ರ ದಾಖಲೆಗಳಿದೆ. ಮಂಗಳೂರಿನ ಸಿಟಿಯಲ್ಲಿ ಒಂದು 300ರಿಂದ 350 ಜನರು ಮಾತನಾಡಿದಂಥ ನಮ್ಮ ಬಾವಿ ಹಾಳಾಗಿದೆ, ಕುಡಿಲಿಕ್ಕೆ ನೀರಿಲ್ಲ ಅಂತೇಳುವಂಥ ಪರಿಸ್ಥಿತಿಯನ್ನು ಹೇಳಿದ್ದಾರೆ. ಆದರೆ ಅದನ್ನು ಈ ಡ್ರೈನೇಜಿನ ಆ ಸಿಸ್ಟಮ್ಗಳಿರ್ಬೋದು, ಇಲ್ಲ ಕುಡಿಯುವ ನೀರಿಗೆ ಯಾವ ರೀತಿಯಲ್ಲಿ ಅದಕ್ಕೆ ಸಮರ್ಪಕವಾಗಿ ಜನರಿಗೆ ಸಿಗುವಂಥದ್ದು ಮಾಡ್ಬೋದು. ಅದಕ್ಕೆ ನಾನು ಮಾತ್ರ ಅಲ್ಲ, ನಾನು ಒಂದು ಉದ್ಯಮಿ ಆಗಿದ್ದವ, ಒಂದು ಅಧಿಕಾರಿ ಇದ್ದಾಗಿ JR ಅವರು ಶಾಸಕರೇ ಅದರಲ್ಲಿ ಅವರು ಸಫಲತೆಯನ್ನು ಕಾಣಲಿಲ್ಲ. ಹಾಗಿರುವಾಗ ನುರಿತ ತಜ್ಞರಿಂದ ಯಾವ ರೀತಿಯಲ್ಲಿ ಮಂಗಳೂರಿನ ವ್ಯವಸ್ಥಿತವಾಗಿ ನೀರನ್ನು ಕೊಡಬಹುದು. ಎರಡನೇದು, ಹಲವಾರು ಕಡೆಯಲ್ಲಿ ನಾವು ನೋಡ್ತೇವೆ 1960ರಿಂದ 70ರ ಆಸುಪಾಸಿನಲ್ಲಿ ಹಾಕಿದಂಥ ಪೈಪ್ಲೈನ್ಗಳು ಇವತ್ತಿನ ಮಂಗಳೂರಿನ ನಗರದಲ್ಲಿ ಇವತ್ತಿನ ಜಾಗದಲ್ಲಿ ಕೂಡ ಹಲವಾರು ಜಾಗದಲ್ಲಿ ಇದೆ. ಅದು ಅಂದರೆ ಅದನ್ನು ಪೈಪ್ಲೈನ್ ತೆಗೆದು ಹೊಸದಾಗಿ ಪೈಪ್ಲೈನ್ ಹಾಕಬೇಕು. ಅವತ್ತಿನ ಪೈಪ್ಲೈನ್ಗಳಿಗೂ ಒಳಗಡೆ ಅದು ತುಕ್ಕು ತಿಂದು ಹೋಗಿದೆ. ಅಂದರೆ ಇದನ್ನೆಲ್ಲವನ್ನು ಸರಿಪಡಿಸಬೇಕು, ಇದನ್ನೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಆದರೆ ಬಹಳಷ್ಟು ತಜ್ಞರ ಅವಶ್ಯಕತೆಯಿಂದ ಅವರತ್ತ ಎಲ್ಲ ಮಾರ್ಗದರ್ಶನವನ್ನು ತಗೊಂಡು ಮಂಗಳೂರಿನ ಜನತೆ ಬೇರೆ ಏನು ಕೇಳೋದಿಲ್ಲ. ಇವತ್ತು ಮೊನ್ನೆ ನಾವು ಕೆಲವು ಮನೆಗಳಿಗೆ ಹೋದಾಗ, ಪ್ರಚಾರಕ್ಕೆ ಹೋದಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ರಾತ್ರಿ 2 ಗಂಟೆಗೆ ನೀರು ಬರ್ಕೊಂಡು ಈರೊಂಜಿ ಅಭ್ಯರ್ಥಿ 2 ಗಂಟೆಗೆ ಎಂಕುಲ್ ಹಾಕೋದು ಟ್ಯಾಪ್ ಓಪನ್ ಮಾಡ್ತದ್ದು ನೀರು ದಿತ್ತು ನೋಡ, ಸರಿ ಅವರು ಹೇಳುವಂಥದ್ದು. ರಾತ್ರಿ 10 ಗಂಟೆಗೋ 9 ಗಂಟೆ ತನಕ ದುಡಿದು ಬರ್ತಾರೆ. ಅವರು ದುಡಿದು ಬಂದ ನಂತರ ಅವರು ನೀರಿಗೆ 2 ಗಂಟೆ ರಾತ್ರಿ ನೀರು ಟ್ಯಾಪ್ ಬರೆದು ಬಿಡ್ತದೆ. ಟ್ಯಾಪ್ ನಿಂತು ಕಾಯುವಾಗ ಕೆಲವೊಮ್ಮೆ 2ಕ್ಕೆ ಬರ್ತದೆ, ಅದು ಕೆಲವೊಮ್ಮೆ 4 ಗಂಟೆಗೆ ಆಗ್ತದೆ ಬರುವಾಗ. ಅವರು 2ರಿಂದ 4 ಗಂಟೆ ತನಕ ಕಾಯಬೇಕು. ಅಂದರೆ ಈ ರೀತಿಯ ವಾತಾವರಣಗಳಿದೆ. ಸ್ಪಷ್ಟತೆ ಇಲ್ಲ. ನೀರು ಈ ಸಮಯದಲ್ಲಿ ಇಷ್ಟು ಗಂಟೆ ನಾವು ಕೊಡ್ತೇವೆ, ಸ್ಪಷ್ಟತೆ ಇಲ್ಲ. ಅದೇ ರೀತಿಯಲ್ಲಿ ನೀವು ಕೊಡುವಂಥ ನೀರುಗಳು ಕೂಡ ಯಾವುದು? ಇಡೀ ಬಂಟ್ವಾಳ ಪುರಸಭೆಯಲ್ಲಿ ಇವತ್ತಿನ ತನಕ ಡ್ರೈನೇಜ್ ಇಲ್ಲ. 19 ರಾಜಕಾಲುವೆಗಳಿದೆ. ಆ 19 ರಾಜಕಾಲುವೆಗಳ ಆ ಡ್ರೈನೇಜ್ ಇಲ್ಲದೆ ಎಲ್ಲ ಹೋಟೆಲ್ಗಳು ಎಲ್ಲ ಮನೆಗಳ ಏನು ಗಲೀಜಿದೆ ಅದು ಆ ರಾಜಕಾಲುವೆ ಮುಖಾಂತರ ನೇತ್ರಾವತಿಗೆ ಸೇರ್ತದೆ. ಆ ನೀರನ್ನು ನೀವು ಜನರಿಗೆ, ಇಲ್ಲಿ ಮಂಗಳೂರಿನ ಜನರಿಗೆ ನೀರಿಗೆ ಕುಡಿಲಿಕ್ಕೆ ಕೊಡ್ತಾ ಇದ್ದೀರಿ. ಮಂಗಳೂರಿನ ಜನತೆಗೆ ಇವತ್ತು ಎಲ್ಲ ಮಂಗಳೂರಿನಲ್ಲಿ ಈಗ ಒಂದು ಹಾಸ್ಪಿಟ್ಲಿಗೆ ಇಷ್ಟು ಹಾಸ್ಪಿಟ್ಲಿದೆ, ಹಾಸ್ಪಿಟ್ಲಲ್ಲಿ ಇಷ್ಟು ಪೇಷಂಟ್ಗಳು ದಾಖಲಾಗ್ತಾಗ್ತದೆ. ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಹಾಗೆ ಆ ಕೋಳಿ ಜ್ವರ, ಟೊಮೆಟೊ ಜ್ವರ, ನೀವು ಕೇಳಿದಂಥ ಹೆಸರುಗಳು ಕೇಳ್ತೀರಿ. ಯಾಕೆ ಕೇಳ್ತೀರಿ? ಇದಕ್ಕಾಗಿ ಕೇಳ್ತಾ ಇದ್ದಾರೆ. ಇದಕ್ಕೆ ಅದನ್ನು ಒಂದು ವ್ಯವಸ್ಥಿತವಾಗಿ ಪ್ಯೂರಿಫೈ ಮಾಡಿ ಕರೆಕ್ಟಾದ ಜನರಿಗೆ ಕುಡಲಿಕ್ಕೆ ಯೋಗ್ಯವಾದ ನೀರನ್ನು ಕೊಡಬೇಕು. ಆ ಯೋಗ್ಯವಾದ ನೀರನ್ನು ಕೊಡಬೇಕು. ಹೀಗೆ ನಾನು ಹೇಳಲಿಕ್ಕೆ ಹೋದರೆ ಗಂಟೆಗಟ್ಟಲೆ ಇದೆ ನಮಗೆ. ಅಷ್ಟು ಜನರಿಗೆ ಅವಶ್ಯಕತೆ ಇದೆ. ಇವತ್ತು ಕ್ರೈಮ್ ದೊಡ್ಡ ನಮಗೆ ಕಾಡ್ತಾ ಇರುವ ಸಮಸ್ಯೆ. ಇವತ್ತು ಸಣ್ಣ ಸಣ್ಣ ಬಾಲಕರುಗಳು ಬೇರೆ ಬೇರೆ ದುಶ್ಚಟಕ್ಕೆ ಒಂದು ಇದಾಗಿ ಅಷ್ಟು ಹಲವಾರು ಕ್ರೈಮ್ಗಳಾಗ್ತದೆ. ಅವರಿಗೆ ಆ ಮಾನಸಿಕವಾಗಿ ಅವರ ಮಾನಸಿಕತೆಯನ್ನು ಬದಲಿಸಬೇಕು. ಅವರು ಆ ದುಶ್ಚಟಗಳಿಗೆ ಹೋಗದಾಗೆ ಅದಕ್ಕೆ ತುಂಬ ಪ್ರೋಗ್ರಾಮ್ಸ್ಗಳಾಗಬೇಕು. ಅದಲ್ಲದೆ ಅವರಿಗೆ ಆ ದುಶ್ಚಟಗಳನ್ನು ಒಳಪಟ್ಟು ಅವರು ಏನಾದರೂ ಒಂದು ಕ್ರೈಮ್ಗಳು ಮಾಡಿದ್ರೆ ಅದಕ್ಕೆ ರಾಜಕೀಯವಾಗಿ ಯಾವುದೇ ಅಧಿಕಾರಿಗಳಿಗೆ ಒತ್ತಡವನ್ನು ತರದೆ ಆ ಅಧಿಕಾರಿಗಳು ಅದರ ಹಸ್ತಕ್ಷೇಪ ಮಾಡದೆ ಅವರು ನೇರವಾಗಿ ನ್ಯಾಯವನ್ನುಂಟು ಆ ವ್ಯವಸ್ಥೆಗಳಲ್ಲಿ ಅವರಿಗೆ ಮುಕ್ತವಾದ ಅವಕಾಶವನ್ನು ಕೊಡಬೇಕಾಗಿದೆ. ಇವತ್ತು ಮಂಗಳೂರಿನಲ್ಲಿ ಬಾಂಬಿಗೆ ಬೇಕಾದಂಥ ಐಟಮ್ ಸಿಕ್ಕಿದರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಪುಡಾರಿಗಳು ಫೋನ್ ಮಾಡಿ ಹೇಳ್ತಾರೆ, ಅವರನ್ನು ಬಿಡಿ, ಅವರು ನಮ್ಮವರು ಅಂಥೇಳಿ. ಅಲ್ಲ, ಅವ್ರ ಹತ್ರ ಬಾಂಬಿಗೆ ಬೇಕಾದ ಐಟಮ್ಗಳು ಇದೆ ಅಂತ ಹೇಳಿದರೆ ಅವೇನು ಈರ್ದೀವನ್ಲೆ ಆಯನ ಬುಡ್ಲೆ ಅಂತ ಹೇಳುವಂಥ ಮಾನಸಿಕತೆ ಇವತ್ತು ಕಾಂಗ್ರೆಸ್ ನಾಯಕರ ಹತ್ರ ಬರ್ತಾ ಇದೆ. ನಾನು ಇದನ್ನು ಉದಾಹರಣೆ ಕೊಟ್ಟದ್ದು. ಆದರೆ ಈ ರೀತಿ ಮಾನಸಿಕತೆಯಿಂದ ಜನರಿಗೆ ಇನ್ನಷ್ಟು ಕ್ರೈಮ್ ಮಾಡಲಿಕ್ಕೆ ಒಂದು ಪುಷ್ಟಿ ಕೊಟ್ಟಾಗ ಆಗ್ತದೆ. ಅದಕ್ಕಾಗಿ ಇದೂ ಇದೆ. ಮತ್ತು ದಿನಕ್ಕೆ ಒಂದು ನನ್ನ ಲೆಕ್ಕದಲ್ಲಿ ಒಂದು 50ರಿಂದ 75 ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗ್ತದೆ. ಒಂದು 50ರಿಂದ 60 ವೆಹಿಕಲ್ 2 ವೀಲರ್ ರಿಜಿಸ್ಟ್ರೇಷನ್ ಆಗ್ತದೆ. ಒಂದು 25 ಕಾರುಗಳು ದಿನಕ್ಕೆ ರಿಜಿಸ್ಟ್ರೇಷನ್ ಆಗ್ತದೆ ಮಂಗಳೂರು RTOದಲ್ಲಿ. ಆದರೆ ಈಗ ಇಷ್ಟೆಲ್ಲ ಜನರಿಗೆ ಅವರಿಗೆ ಪಾರ್ಕಿಂಗ್ಗಳ ಸಮಸ್ಯೆ ಇದೆ. ನಾವು ಪಾರ್ಕಿಂಗ್ಗಳಿಗೆ ಏನು ಮಾಡಿದ್ದೇವೆ? ನಾವು ಹೆಚ್ಚಿನ ರೋಡ್ಗಳಲ್ಲಿ ನೋಡಿ ದಿನಕ್ಕೆ ಅರ್ಧ ಗಂಟೆ 3/4 ಗಂಟೆ ನಾವು ಬ್ಲಾಕಿನಲ್ಲಿ ನಿಲ್ಲಬೇಕಾದ ಸಮಸ್ಯೆ ಇದೆ. ಜನರಿಗೆ ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳಿದೆ. ಮನೆಯ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಓಣಿಯಲ್ಲಿ ಬೇಕಾದಂಥ ದಾರಿಗೆ ವ್ಯವಸ್ಥಿತವಾಗಿಲ್ಲ. ಅಂದರೆ ಒಟ್ಟು ಮಂಗಳೂರಿನ ಜನತೆ ಏನನ್ನು ಅಪೇಕ್ಷೆ ಪಟ್ಟಿದ್ದಾರೆ ಆ ಅಪೇಕ್ಷೆ ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. ಇದು ಮಾತ್ರ ಅಲ್ಲ, ಒಟ್ಟು ಜನರಿಗೆ ಬೇಕಾದನ್ನು ಕೊಡಬೇಕು ಅಂತ ಹೇಳುವಾದರೆ ಜನರ ಹತ್ರ ಹೋಗಿ ಜನರಿಗೆ ಏನು ಬೇಕು
ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕು. ಅದರ ನಂತರ ಅದನ್ನು ಸರಿಪಡಿಸಬೇಕು. ನನಗೆ ಏನು ಗೊತ್ತಿದೆ ನಾನು ಮಾಡೋದಲ್ಲ, ಜನರ ಹತ್ರ ಹೋಗಿ ತಿಳ್ಕೊಳ್ಬೇಕು. ಅವ್ರ ಹತ್ರ ಏನಿದೆ, ನಿಮಗೆ ಏನು ಬೇಕು, ನಿಮ್ಮ ಸಮಸ್ಯೆಗಳೇನು ಅಂತ ಹೇಳುವಂಥನ್ನು ತಿಳ್ಕೊಳ್ಬೇಕು. ಇವತ್ತು ಕೆಲವೆಲ್ಲ ಏರಿಯದಲ್ಲಿದೆ, ಎತ್ತರ ಪ್ರದೇಶದಲ್ಲಿ ಒಂದು 50-100 ಮನೆಗಳಿದೆ, ಅಲ್ಲಿ ನೀರು ಮೇಲೆ ಹೋಗೋದಿಲ್ಲ. ಏನು ಬೇಕು ಅವರಿಗೆ, ಸಮಸ್ಯೆಗಳೇನು ಅಂತ ಇದನ್ನು ಸಮಸ್ಯೆಗಳ ಅವ್ರ ಹತ್ರ ಹೋಗಿ ಅಲ್ತ್ಕೊಂಡ್ರೆ ಅದಕ್ಕೆ ನಮಗೆ ಸ್ಪಂದನೆ ಕೊಡಲಿಕ್ಕಾಗ್ತದೆ, ಅದಕ್ಕೆ ವ್ಯವಸ್ಥಿತವಾಗಿ ಮಾಡಲಿಕ್ಕೆ. ಇದಕ್ಕೆಲ್ಲವಾಗಿ ನಾನು ಶಾಸಕನಾಗಿ ಆಯ್ಕೆ ಆದರೆ ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಮಾಡಿಬಿಟ್ಟು ಆ ತಂಡದ ಮುಖಾಂತರ ಅದರಲ್ಲಿ ಎಲ್ಲ ತಜ್ಞರಿಂದ ಪ್ರಥಮವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಅದರ ನಂತರ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಅದನ್ನೆಲ್ಲ ಯೋಜನೆಗಳನ್ನು ಅದಕ್ಕೆ ಬೇಕಾದ ಅನುದಾನಗಳನ್ನು ತರುವಂಥದ್ದು, ಆ ಯೋಜನೆಗಳನ್ನು ಅನುಷ್ಠಾನ ಮಾಡಿಸುವಂಥದ್ದು, ಅದರಿಂದ ಸಾರ್ವಜನಿಕರಿಗೆ ಮಂಗಳೂರಿನ ಜನತೆಗೆ ಅದಕ್ಕೆ ಪರಿಹಾರವನ್ನು ಕೊಡಿಸುವಂಥದ್ದು. ಇನ್ನೊಂದು ನೇತ್ರಾವತಿಯಿಂದ ಇಲ್ಲಿಗೆ ಜಾಗ ಏನು ಕೊಟ್ಟಿದ್ದಾರೆ ಅವರಿಗೆ 120 ಕೋಟಿ ಚಿಲ್ಲರೆ ಈಗ ಹಣ ಕೊಡಲಿಕ್ಕೆ ಬಾಕಿ ಇದೆ. ನಾವು ನಾಡ್ದು ಕೊಡ್ತಾರೆ, ಪ್ರತಿ ಮೇಯರ್ ಹೊಸ ಬಂದ ನಂತರ ನಾವು ನಾಡ್ದಿಗೆ ಕೊಡ್ತೇವೆ. ಪೈಪ್ಲೈನ್ ಬಂದಂಥ ಜಾಗ ಬಿಟ್ಟು ಕೊಟ್ಟವರಿಗೆ ನಾವು ನಾಡ್ದಿಗೆ ಹಣ ಕೊಡ್ತೇವೆ. ಪ್ರಥಮತವಾಗಿ ಮೇಯರ್ ಆದಂತೂ ಈಗ 5ನೇ ಮೇಯರ್ ಬಂದರು, 4ನೇ 5ನೇ ಮೇಯರ್ ಬಂದರು. ಅವರು ಕೂಡ ಹೇಳಿದ್ರು ನಾವು ಇನ್ನು ಒಂದು ಕೆಲವೇ ವಾರನಲ್ಲಿ ಕೊಡ್ತೇವೆ ಅಂತೇಳಿ. ಇವತ್ತಿನ ದಿನಕ್ಕೆ ಅವರಿಗೆ ಒಂದು 120 ಕೋಟಿ ಚಿಲ್ಲರೆ ಇದೆ. ಅದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಒಂದು ಇಚ್ಛಾಶಕ್ತಿ ಬೇಕು ಮತ್ತು ಅದನ್ನೊಂದು ಮನಸ್ಸಿನಲ್ಲಿ ಒಂದು ದೃಢತೆ ಬೇಕು. ಒಟ್ಟು ನಾವು ರಾಜಕೀಯ ಮಾಡ್ತಾ ಹೋದರೆ ರಾಜಕೀಯ ಮಾಡಲಿಕ್ಕೆ ಬೇಕು ಅಂತ ಹೇಳೋದು ಇಷ್ಟಿಲ್ಲ, ಆದರೆ ಜನತೆಯ ಸಮಸ್ಯೆಯನ್ನು ಅರಿತು ಅದನ್ನೆಲ್ಲ ಮಾಡಬೇಕು ಅಂತ ಹೇಳೋದು ಇಷ್ಟಲ್ಲಿ ನಾನು ಈ ವ್ಯವಸ್ಥೆಗಳನ್ನೆಲ್ಲ ಜನರ ಹತ್ರ ಹೇಳುವಾಗ ಭಾಳ ಒಳ್ಳೆಯ ಸ್ಪಂದನೆ ಇದೆ. ಯುವಕನಾದ ಕಾರಣ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಇವರು ಕೆಲಸ ಮಾಡ್ಯಾರು ಅಂತ ಹೇಳೋದಷ್ಟರಲ್ಲಿ ಎಲ್ಲ ಜನರಿಗೆ ವಿಶ್ವಾಸ ಬರ್ತಾಯಿದೆ. ವಿಶ್ವಾಸವನ್ನು ಮನೆಗೆ ಹೋದಾಗ ಸಿಕ್ಕಿದೆ. ಮತ್ತು ಈ ಅಭ್ಯರ್ಥಿ ಘೋಷಣೆ ಆಗುವ ಮುಂಚೆ ನಾನು 16-20 ವಾರ್ಡ್ಗಳಲ್ಲಿ ನಾನು ಒಂದು 2 ತಿಂಗಳಿಂದ ತಿರುಗಾಡ್ತಾ ಇದ್ದೇನೆ. ಜನರಿಗೆ ಈ ಸಲ 100ಕ್ಕೆ 100 ಬದಲಾವಣೆ ಆಗಲೇಬೇಕು ಅಂತೇಳೋ ನಿಶ್ಚಯ ಮಾಡಿದ್ದಾರೆ. ಜನರು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಬಹಳಷ್ಟು ನಾವು ನೊಂದಿದ್ದೇವೆ ಅಂತ ಹೇಳುವಂಥದ್ದು 100ಕ್ಕೆ 100 ಹೇಳಿದ್ದಾರೆ. ಆ ಕಾರಣದಿಂದ ಒಟ್ಟು ಇದರ ಜನರಿಗೆ ಬದಲಾವಣೆ ಇವತ್ತು ಬಯಸಿದ್ದಾರೆ. ಬದಲಾವಣೆ ಆಗ್ತದೆ ಮತ್ತು ಬದಲಾವಣೆಯಲ್ಲಿ ಬಂದಂಥ ಅಭ್ಯರ್ಥಿ ಕೂಡ ಬಹಳ ಯಶಸ್ವಿಯಾಗಿ ಇದ್ದಾರೆ ಅಂತ ಹೇಳೋ ಜನರಿಗೆ ಮನವರಿಕೆ ಆಗಿದೆ. ಇದೆಲ್ಲ ಮನವರಿಕೆಯಿಂದ ಒಟ್ಟು ವಿಶ್ವಾಸದಲ್ಲಿ ಜನರ ಹತ್ರ ನಾವು ಮತವನ್ನು ಆಚರಿಸ ಮಾಡ್ತಾಯಿದ್ದೇವೆ.